ಯಾವುದು ಕಟ್ಟಿಗೆ ತರಲಿಕ್ಕೆ? ಕಟ್ಟಿಗೆ ತರುವುದೊಂದು ಬಿಟ್ಟರೆ ಬೇರೆ ಯಾವುದು? ಶನಿವಾರ ಹೆಗಲಲ್ಲಿ ನಿಲ್ಲುವುದಿಲ್ಲ. ಯಾರಾದ್ರೂ ನೋಡಿ ಹೇಳಿ, ಶನಿವಾರ ಹಾಕೋ ಜಾತಿ ಅಲ್ಲ. ನೀವು ಹಾಕಿದ್ದಲ್ಲ, ಸ್ವಲ್ಪ ದೊಡ್ಡದೇ ನೋಡ, ಹಿಂದೆ ಮುಂದೆ ನೋಡ್ಬೇಡ. ಆಕೆಯ ತಲೆ ಏನಾಯ್ತು? ತಾಯಿ ತಾಯಿ ಹೆತ್ತವ್ರಿಯನ್ನು ಕಡಿಬಾರ್ದು, ತಾಯಿಯೇ ದೇವರು ಹೇಳಿಕೊಟ್ಟದ್ದೇ. ಅಮ್ಮ ಹೇಳಿದ್ದು. ಅಮ್ಮ ಹೇಳಿದ, ಅಪ್ಪ ಹೇಳಿದ. ಹೇಳಿದ್ದು ನೀವು ಹೇಳಿದ್ದೀರಿ. ಆದ್ರೆ ಈಗ ತಾಯಿಯನ್ನು ಮುಂದೆ ಹತ್ತಿವಿನೇ 100 ಲಕ್ಷ ಕತ್ತಿ ಹಾಕಿ ಕಡಗಾಕಿ ಕಡಿಬಾರ್ದು. ಯಾರು ಹೇಳಿದ್ದೀವಿ? ನೀವು ಹೇಳಿದ್ದು. ಜನ್ಮ ಕೊಟ್ಟದ್ದು ಯಾರು? ಜನ್ಮ ಕೊಟ್ಟದ್ದು ತಾಯಿ. ಜನ್ಮ ಕೊಟ್ಟದ್ದು ಯಾರು? ಅದು ತಂದೆ. ಹೆತ್ತದ್ದು ತಾಯಿ. ಜನ್ಮ ಕೊಟ್ಟದ್ದು ಯಾರು? ತಂದೆ. ಇನ್ನಾದ್ರೂ ಕೈ ಜನ್ಮಕ್ಕೆ ಕಾರಣಕರ್ತನೇ ತಂದೆ. ಆ ತಂದೆ ಆಡಿದ ಮಾತನ್ನು ನಡೆಸಬೇಕಾದ್ದು ಮಕ್ಕಳಾದ ನಿಮ್ಮ ಧರ್ಮ. ಆದ್ದರಿಂದ ಹಿಂದೆ ಮುಂದೆ ನೋಡಬೇಡ, ಕಡಿ. ಆಗುವುದಿಲ್ಲ, ಆಗುದಿಲ್ವಾ? ಆಗುತ್ತದ ಇಲ್ವಾ? ಆಗುದಿಲ್ಲ. ಇದೆಲ್ಲ ಇದ್ದು ಒಂದೇ ಸತ್ರು ಒಂದು ಇದು ನೀನು ನನಗೆ ಹುಟ್ಟಿದಲ್ವ ನೀನು? ಮತ್ತೆ ರಕ್ಕಸರಾಗಿ ಹೋಗಿದ್ದೇನೆ. ನನಗೆ ಕಿವಿ ಕೇಳಿಸಿಲ್ಲ ಅಂತ ಮತ್ತೆ ಅದೇ ನಿಮ್ಮನ್ನು ನೋಡುವಾಗ ಏನೋ ನಿಮ್ಮಲ್ಲಿ ಕೋಪ ಕಾಣ್ತಾ ಉಂಟು. ಏನೋ ಕೋಪ? ಏನೋ ಅಲ್ಲ, ಅದೇ ಕೋಪ. ಹಾಗಾಗಿ ನನಗೂ ಸ್ವಲ್ಪ ಕೋಪ ಬಂದು ನಿನಗೆ ಕೋಪ ಬಂತು. ನಿಮ್ಮ ಮುಖವನ್ನು ನೋಡುವಾಗ ನನಗೂ ಕೋಪ ಬಂತು. ಏನೋ ವ್ಯತ್ಯಾಸಗಳು, ಏನೋ ಒಂದು ವಿಚಾರ ಇರಲೇಬೇಕು. ಹಾಗಾಗಿ ಅಪ್ಪಯ್ಯ ನೀವು ಕರೆದದ್ದಕ್ಕೆ ಹೋಗುಟ್ಟು ಇಲ್ಲಿ ತನಕ ಬಂದಿದ್ದೇನೆ. ಅಪ್ಪಯ್ಯ ಏನಾಗ್ಬೇಕು, ಏನು ಹಾಗೆ ಹೋಗ್ಬೇಕು ನೀವು ಹೇಳಿ. ನಾನು ನಿಮ್ಮ ಹೇಳಿದ್ದನ್ನು ತಲೆಯಲ್ಲಿ ಹೊತ್ತಿ ಈಗ ಮಾಡೋ ವಿಚಾರ ಏನಂತ ಹೇಳಿ ಅಪ್ಪಯ್ಯ. ತಲೆಯಲ್ಲಿ ಹೋಗ್ಬೇಕಾದಿಲ್ಲ ಮಗ, ಕೈಯಲ್ಲಿ ಮಾಡ್ಬೇಕಾದ ಕೆಲಸ. ಅದೆಂತ ನಾನು ಆಡಿದ ಮಾತನ್ನು ನಡೆಸ್ತಿ. ನೀನು ನನ್ನ ಮಗನೇ ಅಲ್ವ? ಹೌದಲ್ಲ? ಹೌದಲ್ಲ, ತನ್ನ ಅಪ್ಪ ಅಂತೇಳಿ ಯಾರನ್ನು ಕಲ್ತದ್ದು? ಆದ್ರೆ ನೀನು ನನ್ನ ಮಗನೇ. ದಂಡ ಪಿಂಟಗಳಾಗಿರಬಾರ್ದು ಅಂತ ಆಯ್ತಾ? ಈಗ ಇಡ್ಕೊಳ. ಹೇಳುವುದಕ್ಕಿಂತ ಒಂದು ಕೆಳಗೆ ಹಾಕಿದ್ದಾಳೆ. ಹಿಂದೆ ಮುಂದೆ ನೋಡ್ಬೇಡ. ಅದ್ಯಾರು? ನೋಡು, ಅವಳ ತಲೆಯನ್ನು ಕಡಿ.
ಅಮ್ಮ ಅಲ್ಲ, ಅದು ದೊಡ್ಡ ಗುಮ್ಮ. ಅದ್ಯಾವಾಗ ಆದದ್ದು ಗುಮ್ಮ? ಕತ್ತಿದೆ. ಈ ಬೇರೆಯವ್ರು ಬಂದಿತ್ತು. ಈಗ ಅಮ್ಮನ ಕಡಿಲಿಕ್ಕಾಗುದಿಲ್ಲ, ಅಮ್ಮನ ಕಡಿಲಿಕ್ಕಾಗುದಿಲ್ಲ, ನಂಗಾಗಲ್ಲ. ಆಗುದಿಲ್ಲ. ಇಲ್ಲ ಆಗಲ್ಲ. ಅದನ್ನ ಇಲ್ಲಿ ಇಡು. ಬೇರೆ ನಿನ್ನಂತ ತಂಡ ಪಿಂಡಗಳು ಉಳಿದ್ರೆ ಇದು ಸತ್ರೆ ಇದು ಬೇಡ ಬಂದಿದೆ. ಬೇಡ ಬೇಡ ಪ್ರಯೋಜಕರಾಗಿ ಹೋದ್ರು. ಆದ್ರೆ ಇದ್ದಾನೆ ಕುಲಾಧಾರಕ. ಅವನೇ ನನ್ನ ಕಂದ ರಾಮ. ರಾಮನಿಂದೊಬ್ಬನಿಂದಲೇ ಇದು ಸಾಧ್ಯ. ಕೈಲಾಸಕ್ಕೆ ತೆರಳುವಂತ ಆತ ವಿದ್ಯೆಯನ್ನು ಕಲಿಯುವುದಕ್ಕೆ ಬೇಕಾಗಿ ವಿಘ್ನೇಶ್ವರನಲ್ಲಿ ವಿದ್ಯೆಯನ್ನು ಕಲಿಯುವುದಕ್ಕೆ ಹೊರಟಂತ ಅವ ಬರುವುದಕ್ಕೆ ಸಾಧ್ಯವೇ? ನನ್ನ ಸ್ವರದ ಧ್ವನಿಯು ಅವನ ಕಿವಿಗೆ ಅಪ್ಪಳಿಸುತ್ತೆ ಅಂತ ಹೇಳಿದ್ರೆ ಬಂದಿರುವಂತಾನೆ. ದೀರ್ಘ ಬಲಿಯಿಂದ ಕಲಿತೇನೆ. ರಾಮ ರಾಮ ರಾಮ. Bye.